ಶ್ವೇತದ್ವೀಪ. ಇಲ್ಲಿ ನಾನು ಸಾತ್ವಿಕ ಸ್ವಭಾವ ಹಾಗೂ ಸ್ವರೂಪವನ್ನು ಹೊಂದಿದ ಶ್ರೀಮನ್ನಾರಾಯಣನಾಗಿ ಲೋಕವನ್ನು ಪರಿಪಾಲಿಸುತ್ತಾ ಇದ್ದೇನೆ. ಹಿಂದೆ ಕಾಲ ಹೆಬ್ಬೆರಳನ್ನೇ ಬಾಯಿಯಲ್ಲಿರಿಸಿ ವಟಪತ್ರೆಯ ಮೇಲೆ ಗಾಢವಾದಂತಹ ನಿದ್ರೆಯಲ್ಲಿರದೆ ಯೋಗ ನಿದ್ರೆಯಲ್ಲಿದ್ದಂತಹ ಸಂದರ್ಭ. ಆಗಲೇ ನಮ್ಮ ವ್ಯವಹಾರ ಎಲ್ಲ ಪ್ರಾರಂಭವಾಗಿದೆ. ಪಾಲನೆ ಎಂಬ ಮಹತ್ತರವಾದಂತಹ ಕಜ್ಜವನ್ನು ನಮ್ಮ ತಾಯಿ ನಮಗೆ ಒದಗಿಸಿದಂತಹ ಸಂದರ್ಭದಲ್ಲಿ ವಿನೀತ ಭಾವದಿಂದ ಅದನ್ನು ಸ್ವೀಕರಿಸಿದ್ದೇನೋ ಹೌದು. ಆದರೆ ಮಾಡುವಲ್ಲಿ ಕೆಲವೊಮ್ಮೆ ಎಡವಟ್ಟಾದಾಗ ತಡಬಡಿಸಿ ತಿದ್ದಿ ತೀಡಿ ಅದನ್ನು ಮತ್ತೆ ಮುಂದುವರಿಸಿದಂತಹ ಕಾಲಘಟ್ಟವೂ ಇದೆ. ಸ್ಥಿತಿಸ್ಥಾಪನೆ ಎಂದರೆ ಸುಲಭದ ಕೆಲಸವಲ್ಲ. ಸೃಷ್ಟಿಯಿಂದ ಲಯದ ಮಧ್ಯದಲ್ಲಿರಬೇಕಾದಂತಹ ಸ್ಥಿತಿಯನ್ನು ವ್ಯತ್ಯಸ್ತವಾದಂತೆ ವ್ಯಾಪಕ ಸ್ವರೂಪಿಯಾದಂತಹ ನಾನು ಸೌಮ್ಯಭಾವದಿಂದ ಸಮೂಪೇತರಾಗಿ ಮುಂದುವರಿಸಬೇಕಾದಂತಹ ಕಾಲಘಟ್ಟ ಇದೆ. ಇನ್ನು ಬ್ರಹ್ಮದೇವನು ಸೃಷ್ಟಿಸಿದಂತಹ ಸಕಲ ಚರಾಚರ ಜೀವಿಗಳನ್ನು ಅದರ ಯೋಗ್ಯತೆಗೆ ಅನುಸಾರವಾಗಿ ಪಾಲಿಸುವಂತಹ ಹೊಣೆ ನನ್ನದ್ದಾಗಿದೆ. ಹೀಗೆ ಆಲೋಚಿಸುತ್ತಾ ಇರುವಂತೆ ಕಡಲ ಆ ಬದಿಯಿಂದ ಯಾರೋ ನನ್ನನ್ನು ಹುಟ್ಟಿಸಿದ ಹಾಗೆ ಕೇಳಿಸುತ್ತಾ ಇದೆಯಲ್ಲ, ಯಾರಿರಬಹುದು? ಕನ್ನಡಲ್ಲೇ ಅವರನ್ನೆಲ್ಲ ಈ ಕಡೆಗೆ ಬಾ ಎನ್ನುವ ಹಾಗೆ ಆಜ್ಞೆಯನ್ನು ನೀಡಿದ್ದೇನೆ. ನೋಡೋಣ ನೋಡೋಣ ನೋಡೋಣ.
ಅದಕ್ಕೆ ಈ ವೈಕುಂಠದ ಕ್ಷೀರಸಾಗರದ ಕಡಲ ತಡಿಗೆ ಅವನತ ಮುಖಿಯಾಗಿ ನಿಂತಿದ್ದೀಯಾ ಎಂದಾದರೆ ಏನೋ ಬಲವಾದ ಕಾರಣವಿರಬೇಕಲ್ಲ. ಏನಾಯ್ತಯ್ಯ? ಯಾರೆಂದೇ ಮಾತುಗಳಗೊಂಡೆ? ನನ್ನಲ್ಲಿ ಹೇಳಬಾರದೆ, ನನ್ನಲ್ಲಿ ಹೇಳಬಾರದೆ. ಕಷ್ಟ ಬಂದಿದೆ, ಕಷ್ಟ ಬಂದಿದೆ. ಏನಾಯ್ತು? ನೀನೇ ಇಂದ್ರನಾಗಿ ನೆಲೆಯಾಗಬೇಕಾದವನು ಎನ್ನುವ ಹಾಗೆ ಹೇಳಿದ್ದಾರಲ್ಲ. ಹೌದು ಸ್ವಾಮಿ. ಹಾಗಾದರೆ ಅವನ ವರಬಲವು ಸತ್ಯವಾಗುತ್ತದೆ ಎಂತಾದರೆ ನಿನಗೆ ಪಕ್ಕ ಮಾತು ಸತ್ಯವಾಗಬೇಕು. ಒಂದು ವೇಳೆ ನಿನ್ನ ಮಾತು ಸುಳ್ಳಾಯಿತು ಎಂತಾದರೆ ಅವನ ವರಬಲವು ಸುಳ್ಳಾಗಿತ್ತು, ಅದು ನಿಜ. ಹಾಗಾಗಿ ಮರುಗಬೇಡ, ನೀನು ಮರುಗಬೇಡ. ಈ ಲೋಕದಲ್ಲಿ ಆತನು ಅಧರ್ಮವು ತಾಂಡವವಾಡುವಂತೆ ಮಾಡಿದ್ದಾನೆ. ಹಾಗಾಗಿ ಕಾಲನೇ